ನಮಸ್ತೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಒಂದು ಪೇಷಂಟ್ ಬಗ್ಗೆ ಹೇಳಿದ್ದೆ. ಏನಂದರೆ ಮೆನೋಪಾಸ್ ಆಗಿ ಇವರದು ಹೆವಿ ಬ್ಲೀಡಿಂಗ್ ಆಗ್ತಿತ್ತು. ಅದರ ನಂತರ AG ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಅದರ ನಂತರ ಸರ್ಜರಿ ಆಗ್ತದೆ. ಸರ್ಜರಿಯಾಗಿ ಆಫ್ಟರ್ 3 ಡೇಸ್ ನಂತರ ಇವರಿಗೆ ಫುಡ್ ಎಲ್ಲ ಏನು ತೆಗೊಳ್ಳಿಕ್ಕೆ ಆಗೋದಿಲ್ಲ, ಕನ್ಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ನಂತರ MRI ಸ್ಕ್ಯಾನ್ ಮಾಡುವಾಗ ಅದರಲ್ಲಿ ಗೊತ್ತಾಗ್ತದೆ ಇವರ ಮೆದುಳಲ್ಲಿ ಕ್ಲಾಟ್ ಇದೆ ಅಂತ ಹೇಳಿ. ಅದರ ನಂತರ ಈಗ ಇವರಿಗೆ ಈ ಒಂದು ಕುಟುಂಬ ಬಡ ಕುಟುಂಬ ಆಗಿದೆ. ಇವರಿಗೆ ಇದರ ಹಾಸ್ಪಿಟಲ್ ಇದು ಎಕ್ಸ್ಪೆನ್ಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರ ಗಂಡ ಆಲ್ರೆಡಿ ತೀರಿ ಹೋಗಿದ್ದಾರೆ, 4 ವರ್ಷ ಆಯಿತು ತೀರಿ ಹೋಗಿ. ಇವರು ಈ ಒಂದು ತಾಯಿ ಮತ್ತು ಮಗ ಸ್ಟೂಡೆಂಟ್ ದುಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಧಾರ ಸ್ತಂಭ ಇದ್ದದೇ ಈ ಒಂದು ಲೇಡಿ. ಹಾಗಾಗಿ ನೀವೆಲ್ಲರೂ ಸೇರಿ ಧನ ಸಹಾಯ ಮಾಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ನಾನು ಕೂಡ ಈ ಒಂದು ಹುಡುಗನಿಗೆ, ಇವರ ಮಗನಿಗೆ ನಾನು ನನ್ನಿಂದ ಆಗುವಷ್ಟು ಧನ ಸಹಾಯ ಮಾಡ್ತಿದ್ದೆ. ಹಾಗೆಯೇ ನೀವು ಕೂಡ ಇಲ್ಲಿ ನೋಡಿ, ಇಲ್ಲಿ ಸ್ಕ್ಯಾನರ್ ಹಾಕಿರ್ತೇನೆ. ದಯವಿಟ್ಟು ಈ ಒಂದು ಬಡ ಕುಟುಂಬಕ್ಕೆ ನಿಮ್ಮಿಂದ ಕೈಲಾಗುವಷ್ಟು ಒಂದು ಸಹಾಯ ಮಾಡಿ. ಯಾಕಂದರೆ ಕೇವಲ ಇರುವುದು ಒಂದು ತಾಯಿ ಮತ್ತು ಮಗ ಮಾತ್ರ. ಈ ಹುಡುಗ ಕೂಡ ವಿದ್ಯಾರ್ಥಿ ಆಗಿದ್ದಾನೆ. ನಾನು ಹೊರಗೆ ಬಂದೆ ಹಾಸ್ಪಿಟಲಿದ್ದು ನೋಡಿ, ಅಲ್ಲೇ ಇದ್ದೇನೆ ನೋಡಿ. ಈಗ ಮನೆಗೆ ಹೊರಡ್ತಿದ್ದೇನೆ. ಹಾಗೆ ಹಾಸ್ಪಿಟಲ್ಗೆ ಬಂದ ನಂತರ ನನ್ನ ಮೈಂಡ್ ಕೂಡ ಅಲ್ಲೇ ಸ್ಟಕ್ ಆಗ್ತದೆ ನೋಡಿ. ಮಗ ಇದ್ದಾನೆ, ಮಗನ ಕ್ಲಾಸ್ಮೇಟ್ಸ್ ಎಲ್ಲ ಬಂದಿದ್ದರು. ಹಾಗೆ ಸರಿ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.